ತೋಳಿ ಆಪ ಎಂಚ ಬೈದನಂದ ನೋಡ್ಬೋದು ಹೇಗೆ ಬಂದಿದೆ. ಬಾಯ್. ನಮಸ್ಕಾರ ಎಲ್ರಿಗೂ ನಮಸ್ಕಾರ. ಪುರಿಯರಿಗೂ ನಮಸ್ಕಾರ. ಏನಿದೆ ಸ್ಪೆಷಲ್? ಸ್ಪೆಷಲ್ ಆಪ ಅಲ್ಪಗಲ್ಲ ಆಪ ಆಪ ಕೇರಳದ ಸ್ಪೆಷಲ್ ಆಪ ಅಲ್ಪಗ ಇವತ್ತು ಅವರಂತೆ ಆಪಂ ಮಾಡ್ತಾ ಇದ್ದಾರೆ. ಕೇರಳದ ಫೇಮಸ್ ಬೆಳಗಿನ ತಿಂಡಿ ಆಪಂ ಮಾಡಿ ತೋರಿಸ್ತಾ ಇದ್ದಾರೆ ನೋಡಿ. ಅದಕ್ಕೆ ಏನೆಲ್ಲ ಬೇಕು ಅಂತ ಹೇಳಿ ಅವರೇ ಹೇಳ್ತಾರೆ. ಬೆಳ್ತಿಗೆ ಅಕ್ಕಿ ಏತದೆ ತೊಂದರೆ ಮೂಜಿ ಪಾವ 3 ಪಾವ ತಗೊಂಡಿದ್ದಾರೆ. ಇದು ದೋಸೆ ಅಕ್ಕಿ, ಬೆಳ್ತಿಗೆ ಅಕ್ಕಿ. ಇದನ್ನೀಗ ತೊಳೆದು ಅಕ್ಕಿಯನ್ನು ತೊಳೆದು ಹಾಕುವಂಥದ್ದು, ಇದು ನೆನೆ ಇಡುವಂಥದ್ದು. ಅಕ್ಕಿಯನ್ನು ತೊಳಿತಾ ಇದ್ದಾರೆ ಅವರು. 8 ಗಂಟೆ ನೆನೆದಿಯೋಡು 7 ಗಂಟೆ ಅಂದ್ರೆ 3 ಗಂಟೆ 4 ಗಂಟೆ 3ರಿಂದ 4 ಗಂಟೆ ಅಕ್ಕಿ ನೆನೆ ಇಟ್ರೆ ಸಾಕು. ಮತ್ತೆ ಪ್ರಾಸೆಸ್ ಮತ್ತೆ ತೋರಿಸ್ತಾರೆ ಅವರು ಹೇಗೆ ಮಾಡೋದಂತ ಹೇಳಿ. ಈಗ ಅಕ್ಕಿ ಮಾತ್ರ ನೆನೆ ಇಡ್ತಾ ಇದ್ದಾರೆ. ಚೆನ್ನಾಗಿ ತೊಳೆದು ನೆನೆ ಇಟ್ರು. ಮತ್ತೆ ನೋಡುವ ಕಡೆಯುವಾಗ ತೋರಿಸ್ತಾರೆ. ಇದು ತಾರಾಯ್ತು ಮೂಜಿ ಬಾವಿ ಪಾಡ್ಬೇಕು. ಒಂಜಿ ತಾರಾಯ್ತು ಒಂಜಿ ಚೂರು ಕಬ್ಬಿಟ್ಟು ಅಡ ತಾರಾಯಿನ ಪೇರು ತೆತ್ತು ಮೈಪೋಡು ನೆಟ್ಟು ಸುರುಕು ಪಾಡ್ದು ಸಣ್ಣ ಕಡೆದು ಅದವ ಸಣ್ಣ ಒಂದು ಬಣ್ಣ ಕಾರಿ ಮಾಡ್ಕ ಅಚ್ಚೆ ಆರಿಲ್ಲ ಸಣ್ಣ ಅವಳು ಅಂತೆ. ಆರಿಲ್ಲ ಸಣ್ಣ ಅವರೆಂತ ಹೇಳ್ತಾ ಇದ್ದಾರೆ ಅಂದ್ರೆ, ಒಂದು ಫುಲ್ ತೆಂಗಿನಕಾಯಿ ಉಂಟು, ಅದರಲ್ಲಿ ಸ್ವಲ್ಪ ಚಿಕ್ಕದು ತಾರಾಯಿ ಪಾಡೋದು. ಅದೇ ಆ ನಂತರ ಇದು ಯಾಕಂದ್ರೆ ಇಲ್ಲದಿದ್ರೆ ತೆಂಗಿನ ಹಾಲು ಕೂಡ ಹಾಕಿ ಇದ್ ಮಾಡಬಹುದು. ನಾವಿಲ್ಲಿ ತೆಂಗಿನ ತುರಿ ಹಾಕಿ ಸಣ್ಣಗೆ ಕಡಿತೇವೆ. ಅದಕ್ಕೆ ಮತ್ತೆ ಬೇಯಿಸಿದಂತ ಅನ್ನ ಉಂಟು. ನೀವು ಬಾಯ್ಲ್ಡ್ ರೈಸ್ ಬೇಕಾದ್ರೆ ತಗೋಬಹುದು, ವೈಟ್ ರೈಸ್ ಬೇಕಾದ್ರೂ ಕೂಡ ತಗೊಳ್ಬಹುದು. ಈಗ ಈ ಎರಡನ್ನು ಈಗ ನಾವೀಗ ಸಣ್ಣದಾಗಿ ನಯವಾಗಿ ಕಡಿಬೇಕಿದನ್ನೀಗ. ಇಲ್ಲದಿದ್ರೆ ಒಟ್ಟಿಗೆ ಕಡಿಬಹುದು, ಆದ್ರೆ ಫಸ್ಟ್ ನಾವು ತಾರಾಯ್ದ ಪೂ ತಿಕ್ಕಲೆ ಕಾಪುಂಡತ ಅಂಚೆ ತಿಕ್ಕುಡು ಹೊಡ್ತೀನಿ ಜಿರ ಪೇರ್ ಮೈತು ನಂದಂಡ ಪೇರ್ ಮೈತು ಕಡೆಯಾರ ಪುಂಡತ ಎಂದು ಪೇರ್ ದೆಪ್ಪು ನೋಡ್ತಿ ಕಡೆದು ನಾವಿಲ್ಲಿ ತೆಂಗಿನ ಹಾಲು ಹಾಕ್ತಾ ಇಲ್ಲ, ನಾವು ತೆಂಗಿನ ತುರಿಯನ್ನು ಹಾಕ್ತಾ ಇರೋದು. ಯಾಕಂದ್ರೆ ರುಚಿ ಬರ್ತದಂತ ಹೇಳಿ, ಅದಕ್ಕೋಸ್ಕರ. ಸರಿ, ಒಟ್ಟಿಗೆ ಕಡೆ ರುಚಿ ಬರ್ತದೆ. ಸರಿ ಕಡೆಕ ಸರಿ ಕಡಿಲಿಕ್ಕೆ ಹಾಕ್ತಾ ಇದ್ದಾರೆ. ಉಪ್ಪುಲ ತಾರ ಇಲ್ಲ ಒಂದು ಸಣ್ಣ ಆಯಿ ಬೊಕ್ಕ ಅರಿ ಬಡ್ಕ ಅದರ ಸಾರಿ ಸಣ್ಣ ಗೊಂದುಲ ಇಜಿ ನಾವು ದೊರಗ ತಿಕ್ಕುಡು ಆಯ್ತು ನೆನ್ನು ಸುಟ್ಟು ಸಣ್ಣ ಮಲ್ಪುಗ. ಬೇಕಿದ್ರೆ ವೈಟ್ ರೈಸ್ ಕೂಡ ಹಾಕ್ಬಹುದು. ನಾವಿದು ಬಾಯ್ಲ್ಡ್ ರೈಸ್ ಹಾಕ್ತಾ ಇದ್ದೇವೆ. ಒಂಚೂರು ಕಜಾರ್ ಪುಡಾತೆ ಬೊಲತ್ತದ ಆಯ್ತು ಪಾಡ ಬೊಲತ್ತೆಲ್ಲ ಪಾಡೋದು ಇಂತೆಲ್ಲ ಪಾಡೋದು ಹೋಗ್ಲ ಪಾಡೋದು ನೋಡಿ ಸಣ್ಣ ಅವಡೆ ಕುಬ್ಬದಲ್ಲ ಮೊನ್ನೆ ಕೊಲ್ಲಿತ್ತು ನಾನು ದೆತ್ತದು ಕೊಡೋದತ್ತನ ಅರಿ ಪಾಡ್ಕಾಯ್ಕ ಒಂಚೂರು ನೀರು ಆಯ್ತು ಗಟ್ಟಿ ಆಗ್ತದೆ. ಸರಿ, ಅಕ್ಕಿ ಹಾಕ್ತಾ ಇದ್ದಾರೆ ಅವರು. ಸ್ವಲ್ಪ ನೀರು ಹಾಕ್ತಾ ಇದ್ದಾರೆ ನೋಡ್ಬೋದು. ತೆಂಗಿನ ತುರಿ ಮತ್ತೆ ಅಣ್ಣ ಹಾಕಿದ್ದು ಪೇಸ್ಟ್ ಈಗ ಅಕ್ಕಿ ಹಾಕ್ತಾ ಇದ್ದಾರೆ. ಸಣ್ಣ ಅವಡು ನಾನು ನೋಡ್ಬೋದು ಸಣ್ಣ ಇದ್ದಂತೆ ಈಗ ಇದನ್ನು ತೆಗೆಯುವ. ಸರಿ, ನೋಡ್ಬೋದು ತೆಗಿತಾ ಇದ್ದಾರೆ. ಒಂಚೂರು ಈಸ್ಟ್ ಹಾಕ್ತಾ ಇದ್ದಾರೆ, ಒಂದು ಅರ್ಧ ಚಮಚ. ದಿಜ್ಜ ಪಾಟ್ರೆ ಜಾರಿ ಉಂಟಾತ ಅಂದ ದಿಜ್ಜ ಅರ್ಧಲ ಬೋಡ್ದಿಚ್ಚಿ ಅದನ್ನ ನಾವು ಉಂದಾತ ಈತೆ ಅರ್ಧಲ ಬೋಡ್ದಿಚ್ಚಿ ಒಂಜಿ ರಡ್ಡು ಚಿ ಬಿಟ್ಟಿದಾತು ಈಸ್ಟ್ ಹಾಕ್ತಾ ಇದ್ದಾರೆ. ದಿಜ್ಜ ಇಚ್ಚಿ ತೆಕ್ ಪಾಡ್ಕ ಬೊಕ್ಕ ಒಂದು ತಾರಾಯ್ದ ನೀರು ಕೋಡೆ ನರ್ತು ದೀತೆ ಅಪ್ಪ ನರ್ಸುಲ ಪಾಡಲಿ ಕೊಡದೈತೆ ಸಕ್ಕರೆ ರೇಟ್ ಸಕ್ಕರೆ ಚೂರು ಸಕ್ಕರೆ ಆಡೋದು ಒಂಜಿ ರಡ್ಡು ಪೂಜಿ ಚಮಚಪ್ಪು ಸಕ್ಕರೆ ಆಡೋದು. ಅದು ತೆಂಗಿನಕಾಯಿ ಒಡೆದ ನೀರಿಗೆ
ಒಂದೆರಡು ಚಮಚ ಸಕ್ಕರೆ ಹಾಕಿ ಮಿಕ್ಸಪ್ ಮಾಡಿ ಇಟ್ಟಿದ್ದಾರೆ. ಆವಾಗ ಕೂಡ ಆಗ್ತದೆ. ಇಲ್ಲದಿದ್ರೆ ನಿನ್ನೆ ಇದ್ದ ನೀರನ್ನು ಅದಕ್ಕೆ ಸ್ವಲ್ಪ ಸಕ್ಕರೆ ಕಲಸಿ ಫ್ರಿಜ್ ಅಲ್ಲಿ ಇಟ್ರೆ ಈಗ ಕಡ್ದಾದ ನಂತರ ಹಾಕಿದ್ರೆ ಕೂಡ ಆಗ್ತದೆ. ಆಗ ಒಳ್ಳೆ ಉಬ್ಬಿ ಬರ್ತದೆ ಮಾತ್ರ ಅಪ್ಪ. ಸರಿ ಕಲಟದು ಇಷ್ಟು ಲಂಚನೆ ನಿಂಜ ಮಾಡ್ರ ಅಲ್ಲಿ ಅವು ಉಂದಾತ ಒಂಜಿ ಚೂರು ಪಾಡೋಡು ತಾರಾಯಿ ಪಾಡ್ ನಾವು ಇಜಿನೆಲ್ಲ ಬಂದ ಹಾರ್ಕೊಂಡಾಗ ಐಕ ಸಲ ಒಂಜಿ ಚೂರು ಪಾಡೋಡು. ಸುಲಭ ಇದೆ ರೆಸಿಪಿ, ಒಮ್ಮೆ ಟ್ರೈ ಮಾಡಿ. ಸುಲಭ ತಾರಾಯಿ ಇಜ್ಜಿ ಮಾಡ್ರೆ ಹೆಚ್ಚಿಗೆ. ಮತ್ತೆ ಕೆಲವರು ತೆಂಗಿನ ಹಾಲು ಹಾಕ್ತಾರೆ. ಇಷ್ಟು ಇಜ್ಜಿ ಆದ್ರೆ ಹಾಕಲ್ಲದಲ್ಲ ಇಜ್ಜಿನ ಉಡುಪುಜ್ಜ ಪಾಡ್ದಲ್ಲಿ ಬರ್ಪುಣತೆ ಚೂರು ಸೋಡದೋಡಿ ಮಾಡೋಡು. ಸೋಡದೋಡಿ ಪುಣತ ಅವು ಮಾಡೋದು. ನಿಮ್ಗೆ ಈಸ್ಟ್ ಬದಲು ಇದು ಅಡಿಗೆ ಸೋಡಾ ಇದೆ ಅಲ್ಲ, ಅದನ್ನು ಕೂಡ ಹಾಕ್ಬಹುದು, ಆಪ್ಷನಲ್. ನಿಮ್ಗೆ ಇದ್ರಲ್ಲಿ ಯಾವ್ದಾದ್ರು ಎರಡರಲ್ಲಿ ನಿಮ್ಗೆ ಯಾವ್ದು ಸಿಗ್ತದೆ ಅದನ್ನು ನೀವು ಯೂಸ್ ಮಾಡಬಹುದು. ಇನ್ನು ಅದನ್ನು ಚೆನ್ನಾಗಿ ಮಿಕ್ಸಪ್ ಮಾಡಿ ಇನ್ನು ಮುಚ್ಚಿ ರೂಮ್ ಟೆಂಪರೇಚರ್ ಅಲ್ಲಿ ಇಡಬೇಕು. ನೋಡ್ಬೋದು ಇಷ್ಟು ಹದ ಮಾಡಿದ್ದಾರೆ ಅವರು. ಇನ್ನು ಕಟ್ಟಿ ಇಡುವಂಥದ್ದು. ಈಗ ಚಳಿ ಟೈಮ್ ಅಲ್ಲ, ಚಳಿ ಅಂದ ಇದಾದ ದಿಕ್ಕದಲ್ಲಿ ಇಚ್ಚಾತ ನನ್ಕು ದಿಕ್ಕದಲ್ಲುಂಡು ಆಡ ಆ ಒಂಚೂರು ಬೆಚ್ಚ ಹೊರಿಪುಡು ಇಜ್ಜಿಂದ ಟೈಟ್ ಕಟ್ಟದು ತಲೆ ಬಾಯಿ ಮುಚ್ಚಿದ್ದು ಟೈಟ್ ಕಟ್ಟದು ದಿಯೋಡು ದಾನೆ ಐತೆ ಚಳಿ ಇಲ್ಲತ ಸೆಕೆತ ಟೈಮ್ ಪಕ್ಕ ಬರ್ಪುಡು. ಹಾಗಾದ್ರೆ ಕಟ್ಟಿ ಇಡಬೇಕು. ಸರಿ, ಇನ್ನು ಬೆಳಿಗ್ಗೆ ನೋಡುವ, ಬೆಳಿಗ್ಗೆ ತೋರಿಸ್ತೇವೆ ನಾವು. ಈಗ ಇಡ್ಲಿ ಹೀಗೇನೆ ಕೊಡೆ ಕಲಸಿಟ್ಟಂತ ನಿನ್ನೆ ಕಲಸಿಟ್ಟಂತಹ ಇದು ಯಾವುದು ಆಪದ್ದು ಬಂದ, ಅದೀಗ ಓಪನ್ ಮಾಡ್ತಾ ಇದ್ದೇವೆ. ಹೇಗೆ ಬಂದಿದೆ ಅಂತ ಹೇಳಿ ನೋಡುವ. ನೋಡ್ಬೋದು, ತೋರಿಸ್ತೇನೆ ನೋಡಿ ಹೇಗೆ ಬಂದಿದೆ ಅಂತ ಹೇಳಿ. ನೊರೆ ನೊರೆಯಾಗಿ ಮಿಕ್ಸಪ್ ಮಾಡ್ಬೇಕು. ಈಗ ಉಪ್ಪು ಎಂತ ಸಹ ಹಾಕ್ಲಿಲ್ಲ, ಉಪ್ಪು ಮಾಡ್ತಿದ್ವಿ ಪಾಟ್ಲ ದೀಯಲಿ ಅದು ಹುಳಿ ಆಗ್ತದಲ್ಲ, ಅದಕ್ಕೋಸ್ಕರ ನೆಕ್ಸ್ಟ್ ಬೆಳಿಗ್ಗೆ ಹಾಕುವಂಥದ್ದು. ಪುಡಿ ಉಪ್ಪು ಪುಡಿ ಉಪ್ಪು ಹಾಕ್ತಾ ಇದ್ದೇವೆ. ಪುಡಿ ಉಪ್ಪು ಕಲಟ್ ಹೊಡತ. ಶೋ ಕೂಡ ಮಿಕ್ಸಪ್ ಮಾಡ್ಬಿಡತ್ತೆ. ಹೊಡತ ಮೇಲ್ದು ಮೇಲ್ದಾನೆ 100 ತಲೆಕ ಮಾತ್ರ ಮಿತ್ತು ಬಸ್ಸನ ಉಂಟು ನದ ಕಲಟ್ ಅವಡು ಬೇರೆ ಹೊರಲು ಕಲಟ್ ಅವಡು. ಇದು ಶೋಕ ಬರೋನುಂಡು ವಿಡಿಯೋ ಮುಲ್ಪಿದೆ ಆಯ್ತಾ. ಇದು ತೆಲುಪು ಯಾವ ಇದು ತೆಲುಪು ಬೋಡಾಪುಡತ್ತೆ. ಅಷ್ಟು ತೆಳು ಬೇಕು ನಮಗೆ ದೋಸೆ ಇದು ಅಂದರೆ ಆಪ ಮಾಡಲಿಕ್ಕೆ. ಸರಿ, ನನ್ನ ಬನಲ ದಿಕ್ಕತೆ. ಬನಲೆ ಕರ್ಬದ ಬನಲೆ, ಇದು ಕಬ್ಬಿಣದ ಕಾವಲಿ, ಅದು ಗುಂಡಿದ್ದದು ಕಾವಲಿ. ಆಪ ಮಾಡಲಿಕ್ಕೆ ಆಪ ಮಾಡಲಿಕ್ಕೆ ಒಳ್ಳೆದಾಗ್ತದೆ. ಸರಿ, ಬಿಸಿ ಆಗಬೇಕಿನ್ನು, ಬಿಸಿ ಆಗಲಿ. ಮೈನ್ ದಾದ ಪಲ್ಲೆ ಬನಲೆ ಪಕ್ಕ ಕಾಯಿಜಿ ಕರ್ಬದ ಬನಲೆ ದಪ್ಪದ ಬೊಕ್ಕ ಪಕ್ಕ ರಪ್ಪುಜಿ ಮತ್ತೆ ಸುರು ಕೊರ ಎಡ್ಡೆ ಸುವಲ್ಪಡು ಬೊಕ್ಕ ಬಂದ ಮೈತಿಯೊಕ್ಕ ದಿಂಜ ಸುವಲ್ಪರಲ್ಲಿ ಅದು ಸುವಲ್ಪಡು ಅದೇ ಕರ್ಚುಡು. ಇದು ಮೀಡಿಯಮ್ ಉರಿಯಲ್ಲಿ ಕಾಯಿಸ್ಬೇಕಿಲ್ಲ, ಅದಿದ್ರೆ ಫುಲ್ ಅದು ಕರಂಚಿ ಹೋಗ್ತದೆ. ಗ್ಯಾಸ್ ಇದೆ ಸುರುಕರ ಬಲ್ಲೆ ಅಂತಾನೆ ಮೈಪುನಾಗ ಬೊಕ್ಕ ಎಲ್ಲಿ ಅನ್ಕೊಡು ಗ್ಯಾಸ್ ನಡುಕಾಯಿನ ಪಕ್ಕದ ಅಂದ
ದಿಕ್ಕಿಲ್ದು ಏರು ಮಾಡ್ತೀವಿ ಒಂದು ಎಣ್ಣೆ ಪಾಡೋಡೆ ಎಣ್ಣೆ ಅದು ಓಟ್ಬಿಟ್ಟು దాని ಬಂದ ಅಜ್ಜಿ ಇಜ್ಜಿ ಮಲ್ಪನ ನಮ್ಮ ಒಂದುಂಡು ಅದೇ ಐಕೆ ಅದು ಒಟ್ಟು ಮೈತದೆ ಮೈತದೆ ಎಣ್ಣೆ ಹಚ್ಚಬೇಕು, ಇಲ್ಲದಿದ್ರೆ ಅದು ಎಂತ ಎಂತ ಹೇಳ್ತಾರೆ, ದೋಸೆಯನ್ನು ಸೈಡ್ ಎಲ್ಲ ಅಂಟುತ್ತದೆ, ಅದಕ್ಕೋಸ್ಕರ ಪೂಪುಂಡು. ಬನಲೆಕಾಯಿ ಬನಲೆಕಾಯಿ ಬಿಸಿ ಆಯಿತು. ಅದನ್ನ ಮುಚ್ಚಿಡ್ಬೇಕು. ಬಾಯಿಕ ಆಬಿ ಚಿಕನ್ ಹೌದು, ಕಣ್ಣು ಕಣ್ಣು ಬಿದ್ದಿದೆ. ನೀವು ಕೂಡ ಒಮ್ಮೆ ಇದನ್ನು ಟ್ರೈ ಮಾಡಿ. ನೋಡ್ಬೋದು, ಕಣ್ಣು ಕಣ್ಣು ಬಿದ್ದಿದೆ ನೋಡ್ಬೋದು. పొత్తున పొత్తున అంచ ఒక పక్క చెప్తున్నా నడిపేచ్చ ఉంగుందండ మడలు ఒత్తలేకపోతుంది ముందు ಅವು ಸೈಡ್ ಬುಡೊಂದು ಬರ್ಪುಣತೆ ಅಪಗ ತೆತ್ತನ ಅಂಡತೆ ಸೈಡ್ ಬಿಡೋದು ಅಲ್ಲ ಅಂಚೆ ಬರ್ತದೆ ಅಪಗ ಅದು ಸೈಡ್ ಬಿಡ್ತಾನೆ ಬರ್ತದೆ ಕಾವಲಿಯಿಂದ, ಆವಾಗ ಬೇಕಿದ್ರೆ ತೆಗಿಬಹುದು, ಕೈಯಲ್ಲಿ ಕೂಡ ತೆಗಿಬಹುದು. ಸ್ವಲ್ಪ ದೆಪ್ಪರ ಹಾಕೊಂಡು ಬೆಚ್ಚ ಹೆಚ್ಚಿದ್ದಂಡ ಇಂಚಿನ ಇಂಚೆ ಮಲ್ತುದು ಸೋಕು ಬುಡ್ಪುಡಲ್ಲ ಮತ್ತೆ ಬುಡ್ಪು ಇಂಚೆ ಮಲ್ತುದು ದೆಪ್ಪೋಡು ತೋಲಿ ಆಪ ಇಂಚ ಬೈದನಂದ ನೋಡ್ಬೋದು ಹೇಗೆ ಬಂದಿದೆ. ಅದೇ ಇಂಚ ತೋಚ್ಪಲೆ ಪಿರವು ಮತ ಸರಿ ಇಂದುಂಡತೆ ಅಂದ ಈ ತರ ಲೈಟ್ ಕಲರ್ ಬತ್ತನಲ್ಲ ಶೋಕಪ್ಪು ಅದೇ ಆಪ ಎದುರುಡು ತೋಲೆ ತೋಚ್ಪಲೆ ಅಪ್ಪ
ಇಕ್ಲೆಲ್ಲಾರ ಟ್ರೈ ಮಾಡ್ತೇನೆ ಮೇಲ್ ಮೇಲ್ ದಿನ್ನನೆ ಜಪ್ನುತುಂಡ ಪುಡೌಡು ಇಂಚ ದೂರ ದೂರ ದಿನ್ನನೆ ಪೊರ್ಲುಂತುಂಡು ಪೊರ್ಲು ಅಂತನತ್ತೆ ಅರಪಡು ಅರಪ್ಪುಡು ಈಜಿನ ನಡು ಎಂಜನ ಮಂಜ ಮೇಲ್ ಮೇಲ್ ಪಾಡ್ಡ ಅಂಟುಂಡು ಅಂಟರ್ಲ ಅಂಟುಂಡು ಒಂಜಮ್ನೆ ಇಂಚ ಪುಡೈಲೆ ಕಾಪುಂಡು ಎಂಜ ಅಲ್ಪ ನಡು ದಪ್ಪತ ಅಂದು ನಡು ದಪ್ಪತ ಇಂಚಾಪುಂಡು ಇಂಚ ದೂರ ದೂರ ದಿತ್ತನ ಇಂಚೆನೆ ಬರ್ತದೆ ಅದೇ ಅವೆಂಚ ನಡು ದಪ್ಪ ಸೈಜ್ ಬರ್ಪುಂಡತ ಚೂರು ಇಂಚಾನ ಮೊಲಂಕಣೆ ಆಪುಣ ಮತ್ತೆ ಇಂಚೆನೆ ಗುಂಡಿತ್ತು ನಾವು ಇಂಚಿ ಅದೇ ಇಂಚಾನಾಗ ಅಂಚಾಪುಂಡ ಅಂಚ ಇಂಚೆ ಪಡ್ಡ ಇದಲ್ಲ ಆಯ್ತದೆ ಆಪಮ್ಮ ರೆಡಿಯಾಗಿದೆ ಆಪ ನೋಡ್ಬೋದು ನೋಡ್ಬೋದು ಈಜಿ ರಡ್ಡು ಉಂಡು ರಡ್ಡು ರಡ್ಡುಂಟು ಅವು ಐತೊಂಜಿ ಚೂರು ಅಡಿತಾ ಇದು ಹತ್ತಿನ ಐಕದಾದೆ ಚಟ್ನಿ ಚಟ್ನಿಯ ಕೊತ್ತಂಬರಿ ಸೊಪ್ಪಿನ ಚಟ್ನಿ ಕೊತ್ತಂಬರಿ ಸೊಪ್ಪಿನ ಚಟ್ನಿ ನಿಮ್ಗೆ ಬೇಕಾದ್ರೆ ಈ ಎಗ್ ಮಸಾಲ ಮತ್ತೆ ಇಲ್ಲದಿದ್ರೆ ಕಡ್ಲಕರಿ ಕಡ್ಲೆದು ಕರಿ ಅಂತ ಹೇಳ್ತಾರೆ ಗಸಿ ಅದೆಲ್ಲ ಒಳ್ಳೇದಾಗ್ತದೆ ಇದಕ್ಕೆ ಚಟ್ನಿ ಕೂರ್ಮ ಅದೆಲ್ಲ ಒಳ್ಳೇದಾಗ್ತದೆ ನೋಡ್ಬೋದು ಕನ್ನ ಚಾಯ ತಿಂದು ನೋಡ್ತಾರೆ ನೋಡ್ಬೋದು ಹೇಗೆ ಸಾಫ್ಟ್ ಆಗಿ ಬಂದಿದೆ ಅಂತ ಹೇಳಿ ಕಣ್ಣು 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 ಕಣ್ಣಾಗಿ ಚಟ್ನಿಯಲ್ಲಿ ಮುಳುಗಿಸಿ ತಿನ್ನುವಂಥದ್ದು ಎಡಗಡೆ ಶೋಕಾವತ್ತೆ ಸರಿ ತಿಂದು ಟ್ರೈ ಮಾಡ್ತೇನೆ ನೋಡುವ ನೋಡಿ ಸಾಫ್ಟಾಗಿ ಹೇಗೆ ಬಂದಿದೆ ಅಂತ ಹೇಳಿ ದೋಸೆ ಆಪ ಒಳ್ಳೆ ಕಾಂಬಿನೇಷನ್ ಚಟ್ನಿಗೆ ಕೊತ್ತಂಬರಿ ಸೊಪ್ಪಿನ ಚಟ್ನಿ ಕನ್ನ ಚಾಯ ಒಳ್ಳೆಯದಾಗಿದೆ ಕೇರಳಕ್ಕೆ ಹೋದ ಕೇರಳದ ಸರಿ ಈ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸರಿ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಹೊಸ ರೆಸಿಪಿಯಲ್ಲಿ ಬಾಯ್